ವರ್ಕಾಡಿ ಪಂಚಾಯತ್ ಬಿಜೆಪಿ ಮಾತೃವಂದನೆ ಕಾರ್ಯಕ್ರಮ ವರ್ಕಾಡಿ ವಿಶ್ವಪ್ರಭಾ ಸಭಾಂಗಣದಲ್ಲಿ ನಿನ್ನೆ ಜರುಗಿತು. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅಂಜು ಜೋಸ್ಟಿ ಮಾತೃಶಕ್ತಿ ದೇಶದ ಸಂಪತ್ತು ಎಂದು ಬಿಂಬಿಸಿ ಮಾತನಾಡಿ ನೆರೆದವರ ಗಮನ ಸೆಳೆದರು. ಈ ಕಾರ್ಯಕ್ರಮದ ಸಂಪೂರ್ಣ ವಿವರ ಇಲ್ಲಿದೆ. ವರ್ಕಾಡಿ ಪಂಚಾಯತ್ ಬಿಜೆಪಿ ಮಾತೃವಂದನೆ ಕಾರ್ಯಕ್ರಮ ವರ್ಕಾಡಿ ವಿಶ್ವಪ್ರಭಾ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಅಂಜು ಜೋಸ್ಟಿ ಮಾತನಾಡಿ, ದೇಶದ ಅಭಿವೃದ್ಧಿಗೆ ಸ್ತ್ರೀಯರ ಕೊಡುಗೆ ಅಪಾರವಾದದ್ದು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಆಡಳಿತದಲ್ಲಿ ಅನೇಕ ಯೋಜನೆಗಳು ಸ್ತ್ರೀಯರನ್ನ ಸ್ವಾವಲಂಬಿ ಮಾಡಿದೆ. ಗರ್ಭಿಣಿಯರಿಗೆ ನೀಡುವಂತಹ ಮಾತೃವಂದನ್, ಪೋಷಕಾಂಶ ಆಹಾರ, ಉಜ್ವಲ ಗ್ಯಾಸ್ ಯೋಜನೆ, ಬೇಟಿ ಬಚಾವೋ ಬೇಟಿ ಪಡಾವೋ, ಕೊರೋನಾ ಸಂದರ್ಭದಲ್ಲಿ ಉಚಿತ ವ್ಯಾಕ್ಸಿನ್, ರೇಷನ್ನಲ್ಲಿ ಅಕ್ಕಿ, ಸುಕನ್ಯಾ ಯೋಜನೆ, ಇನ್ಶೂರೆನ್ಸ್ ಯೋಜನೆ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಕುಟುಂಬಶ್ರೀ, ಉದ್ಯೋಗ ಖಾತ್ರಿ ಯೋಜನೆ, ಆಯುಷ್ಮಾನ್ ಆರೋಗ್ಯ, ಮುದ್ರಾ ಲೋನ್, ವಿಶ್ವಕರ್ಮ ಯೋಜನೆ, ಕೌಶಲ್ಯ ಅಭಿವೃದ್ಧಿ ಯೋಜನೆ ಹೀಗೆ ನೂರಾರು ಯೋಜನೆಗಳು ಸ್ತ್ರೀಯರನ್ನ ಸ್ವಾವಲಂಬನೆ ಮಾಡಿದೆ ಎಂದು ಹೇಳಿದ್ರು. ಶ್ರೀಮತಿ ಸರಸ್ವತಿ ಹೊಳ್ಳಕೋಡಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀ ಆದರ್ಶ್ ಬಿಎಂ ಮಾತನಾಡಿ, ಚುನಾವಣೆಯಲ್ಲಿ ಸ್ತ್ರೀಯರ ಪಾತ್ರದ ವಿಚಾರವನ್ನ ಮಂಡಿಸಿದ್ರು. ಮುಖಂಡರಾದ ಮಣಿಕಂಠ ರೈ, ಅಶ್ವಿನಿ ಎಂಎಲ್, ಭಾಸ್ಕರ ಪೊಯ್ಯೆ, ಜಗದೀಶ್ ಚೆಂಡೇಲ್, ರಕ್ಷನ್ ಅಡಕಲ, ಮಮತಾ ವರ್ಕಾಡಿ, ರಾಜ್ಕುಮಾರ್, ರವಿರಾಜ್, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ತುಳಸಿ ಕುಮಾರಿ ಸ್ವಾಗತಿಸಿ ವಂದಿಸಿದ್ರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.